ವೀಕ್ಷಕರದು 1918 ಸ್ಪೇನ್ನಲ್ಲಿ ಇನ್ಫ್ಲೂಯೆನ್ಸಾ ಅನ್ನೋ ಒಂದು ರೋಗ ಹರಡಿತ್ತು. ಇನ್ಫ್ಲೂಯೆನ್ಸಾ ಅಂದ್ರೆ ಹೆಚ್ಚು ಕಡಿಮೆ ನೆಗಡಿ ಜ್ವರ ಮಾತ್ರ. ನೋಡ್ತಿದ್ದಂಗೆ ಇಡೀ ಜಗತ್ತು ಈ ಒಂದು ಕಾಯಿಲೆಗೆ ತುತ್ತಾಗಿತ್ತು. ಅಮೆರಿಕದ ಅಂಗಡಿ ಶಾಲೆಗಳನ್ನ ಮುಚ್ಚಲಾಯಿತು. ಜನ ಮಾಸ್ಕ್ ಅನ್ನ ಹಾಕೊಂಡು ತಿರುಗಲಾರಂಭಿಸಿದ್ರು. ವೀಕ್ಷಕರೇ, ಎಲ್ಲಿ ನೋಡಿದ್ರು ಹೆಣಗಳ ರಾಶಿ. ಹೆಣವನ್ನ ಹೂಳಲು ಹೊಂಡ ತೋಡುವ ಜನರು ಫ್ಲೂನಿಂದ ಹಾಸಿಗೆ ಹಿಡಿದಿದ್ರು. ಜಗತ್ತಲ್ಲಿ ಒಟ್ಟು 5 ಕೋಟಿಗೂ ಹೆಚ್ಚು ಜನ ಸತ್ತಿದ್ರು ಅಂದ್ರೆ ನೀವು ನಂಬಲೇಬೇಕು. ಭಾರತದಲ್ಲಿ ಮೊದಲ ಫ್ಲೂ ಅಲೆ 1918 ಮಾರ್ಚ್ ತಿಂಗಳಲ್ಲಿ ಬಂದಿತ್ತು. ಇನ್ನು ಎರಡನೇ ಅಲೆ ಅದೇ ವರ್ಷ ಮಳೆಗಾಲದಲ್ಲಿ ಬಾಂಬೆಲಿ ಶುರುವಾಗಿತ್ತು. ರೇಡಿಯೋದಲ್ಲಿ ಫ್ಲೂ ಬರ್ತಾ ಇದೆ ಎಚ್ಚರ ಅಂತ ಪ್ರಕಟಣೆ ಬರ್ತಾ ಇತ್ತು. ಆಗ ಭಾರತದಲ್ಲಿ 1,70,00,000 ಜನ ಸತ್ತಿದ್ರು. 1919ರಲ್ಲಿ ಫ್ಲೂದ ಎರಡನೇ ಅಲೆ ಜಗತ್ತಿಗೆ ಅಪ್ಪಳಿಸಿದ್ದು ಇದು ಇನ್ನೂ ಭೀಕರವಾಗಿತ್ತು. ಈ ಏಷ್ಯನ್ ಫ್ಲೂ ಸಿಂಗಾಪುರದಲ್ಲಿ ಶುರುವಾಗಿತ್ತು. ಆಗ ಜಗತ್ತಿನ 6% ಜನಸಂಖ್ಯೆ ನಾಶವಾಗಿ ಹೋಗಿತ್ತು. ವೀಕ್ಷಕರೇ, ನಿಜ ಹೇಳ್ಬೇಕಂದ್ರೆ ನೆಗಡಿಗೆ ಈಗಲೂ ಕೂಡ ಯಾವುದೇ ಔಷಧಿ ಇಲ್ಲ. ಯಾರಾದ್ರೂ ನೆಗಡಿಗೆ ಔಷಧಿಯನ್ನ ಕಂಡು ಹಿಡಿದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಒಡೆಯರಾಗಬಹುದು. ಉದಾಹರಣೆಗೆ ನೆಗಡಿ ಅಂದ್ರೆ ನಾವು ತಿಳ್ಕೊಳ್ಳೋದು ಕಫ, ಕೆಮ್ಮು, ಜ್ವರ ಅಂತ. ಇವ್ಯಾವೂ ಕೂಡ ನೆಗಡಿ ಅಲ್ಲ. ಇವು ದೇಹದ ಒಳಗೆ ಬಂದ ನೆಗಡಿ ವೈರಸ್ಗಳನ್ನ ಹೊಡೆದೊಡಿಸಲು ನಮ್ಮ ರಕ್ಷಣಾ ವ್ಯವಸ್ಥೆ ಮಾಡುತ್ತಿರುವ ಪ್ರಯತ್ನ. ಕಫ, ಕೆಮ್ಮು, ಜ್ವರಗಳು ಕೇವಲ ಲಕ್ಷಣಗಳು ಮಾತ್ರ. ಇವನ್ನ ಹತ್ತಿಕ್ಕೋದ್ರಿಂದ ದೇಹಕ್ಕೆ ಹಾನಿಯೇ ಹೊರತು ಲಾಭ ಇಲ್ಲ. ಆದ್ರಿಂದನೇ ಡಿಕೋಲ್ಡ್ ಅಂತಹ ಮಾತ್ರೆಗಳು ಬ್ಯಾನ್ ಆಗಿರೋದು. ವೀಕ್ಷಕರೇ, ಹೆಚ್ಚು ಕೆಮ್ಮು, ಕಫ, ಜ್ವರ ಇದ್ರೆ ಹೆಚ್ಚು ಇನ್ಫೆಕ್ಷನ್ ಆಗಿದೆ, ನಮ್ಮ ಪ್ರತಿರೋಧಕ ಶಕ್ತಿ ಕುಗ್ಗಿದೆ ಅನ್ನೋದು ಸಾಮಾನ್ಯ ನಂಬಿಕೆ. ಆದರೆ ಹೆಚ್ಚು ಜ್ವರ, ಕೆಮ್ಮು, ಕಫ ನಮ್ಮ ರಕ್ಷಣಾ ವ್ಯವಸ್ಥೆ ಅತ್ಯಂತ ಸದೃಢವಾಗಿದೆ ಅನ್ನೋದನ್ನ ಸೂಚಿಸುತ್ತೆ. ಈಗ ಆಧುನಿಕ ವೈದ್ಯ ವಿಜ್ಞಾನದಿಂದ ನೆಗಡಿ ಮತ್ತೆ ಫ್ಲೂ ಬಂದ್ರೆ ಯಾವುದೇ ಔಷಧಿ ಕೂಡ ಅಗತ್ಯ ಇಲ್ಲ. ಆದ್ರೆ ಇದೇ ನೆಗಡಿಯಿಂದ ಕೋಟ್ಯಾಂತರ ಜನ ಸತ್ತಿದ್ರಲ್ಲ, ಆಗ ನಮ್ಮ ಪ್ರತಿರೋಧಕ ಶಕ್ತಿ ಕಡಿಮೆ ಇತ್ತಾ? ಇಲ್ಲ. ಈಗಿನಷ್ಟೇ ಪ್ರತಿರೋಧಕ ಶಕ್ತಿ ಆಗ್ಲೂ ಇತ್ತು. ಆದ್ರೆ ನೆಗಡಿ ಯಾವ್ದ್ರಿಂದ ಬರುತ್ತೆ ಅಂತ ಗೊತ್ತಿಲ್ಲದೆ ಯಾವ್ಯಾವ್ದು ಔಷಧಿ ಮಾಡಿದ್ರು. ನೆಗಡಿ ನಿಮೋನಿಯಾಗೆ ತಿರುಗಿ ಜನ ಸತ್ರು. ಈಗ ನಿಮೋನಿಯಾಗೆ ಔಷಧಿ ಇದೆ, ಆದ್ರೆ ನೆಗಡಿಗೆ ಈಗಲೂ ಕೂಡ ಔಷಧಿ ಇಲ್ಲ. ವೀಕ್ಷಕರೇ, ಆಧುನಿಕ ವೈದ್ಯ ವಿಜ್ಞಾನದ ಬಳಿ ಈಗಲೂ ಕೂಡ 80% ಕಾಯಿಲೆಗಳಿಗೆ ಗುಣ ಸಾಧ್ಯ ಇಲ್ಲ. ವೀಕ್ಷಕರೇ, ನೆಗಡಿಯ ಔಷಧಿ ಪರೀಕ್ಷೆ ಮಾಡೋದು ಒಂದು ಕಠಿಣವಾದ ಕೆಲಸ. ಏಕೆಂದ್ರೆ ಮನುಷ್ಯನನ್ನ ಬಿಟ್ಟು ಬೇರೆ ಯಾವುದೇ ಪ್ರಾಣಿ ನೆಗಡಿಯ ಗುಣಲಕ್ಷಣಗಳನ್ನ ಹೊಂದಿಲ್ಲ. ಆದ್ರಿಂದ ಪ್ರಾಣಿಗಳ ಮೇಲೆ ಪರೀಕ್ಷೆ ಮಾಡುವಂತಿಲ್ಲ. ಮನುಷ್ಯನ ಮೇಲೆ ಪರೀಕ್ಷೆ ಮಾಡಬೇಕು ಅಂದ್ರೆ ಆ ಮನುಷ್ಯ ತನ್ನ ಜೀವನದಲ್ಲಿ ಇದಕ್ಕೂ ಮೊದಲು ಅದೇ ವೈರಸ್ ಇಂದ ಸೋಂಕಿಗೆ ಈಡಾಗಿರಬಾರದು, ಅಂತವರನ್ನೇ ಹುಡುಕ್ಬೇಕು. ಇನ್ನು ಈ ನೆಗಡಿಯ ಇತಿಹಾಸ ಕೆದಕಿದ್ರೆ ಜಗತ್ತಿನ ಮೊದಲ ನೆಗಡಿ ಉಲ್ಲೇಖ ಈಜಿಪ್ಟ್ನ ಪ್ಯಾಪರಿಸ್ ನದಂತೆ. ಅಂದ್ರೆ ಇದು ಕ್ರಿಸ್ತಪೂರ್ವ 16ನೇ ಶತಮಾನದ್ದು. ಆಗಿನ ಕಾಲದ ನೆಗಡಿ ಔಷಧಿಗಳು ಚಿತ್ರ ವಿಚಿತ್ರವಾಗಿದ್ವು. ಈಗಲೂ ನೆಗಡಿಯ ಬಗ್ಗೆ ಮೂಢನಂಬಿಕೆಗಳೇ ಹೆಚ್ಚು. ಚಳಿಯಿಂದ ನೆಗಡಿ ಬರೋದಿಲ್ಲ ಅಂತ ಹೆಚ್ಚಿನ ಸ್ಟಡಿಗಳು ಹೇಳ್ತವೆ. ಹೆಚ್ಚು ನೀರು ಕುಡಿಯುವುದು, ವ್ಯಾಯಾಮ, ಪೌಷ್ಟಿಕ ಆಹಾರ ಸೇವನೆ, ಮದ್ಯಪಾನ, ಧೂಮಪಾನ ಮಾಡದೇ ಇರೋದು, ಇವಿಷ್ಟೇ ಸಾಧ್ಯ. ಇಮ್ಯುನಿಟಿ ಹೆಚ್ಚು ಮಾಡ್ತೀವಿ ಅಂತ ಹೇಳುವ ಎಲ್ಲವೂ ಸುತ್ತಿ ಬಳಸಿ ಇವನ್ನೇ ಹೇಳಿ ಕಾಸನ್ನ ಕೇಳ್ತವೆ. ಇದು ನೋಡಿ ನೆಗಡಿಗಿರೋ ಇತಿಹಾಸ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.